ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಪುತ್ತೂರಿನ ಇತಿಹಾಸ ತೆಗೆದು ನೋಡಿದರೆ ಸುಮಾರು 20 ವರ್ಷದ ಹಿಂದೆ ಈ ರೀತಿ ಆಗ್ತಾ ಇತ್ತು ಗೂಂಡ ರಾಜಕಾರಣ. ಆ ಸಂದರ್ಭದಲ್ಲಿ ಇರ್ತಕ್ಕಂಥ ತುಂಬ ಜನ ಹಿರಿಯರಿದ್ದಾರೆ. ತಿಮ್ಮಪ್ಪಣ್ಣ ಅವರನ್ನು ಸೇರಿಸ್ಕೊಂಡು ತುಂಬ ಜನ ಅದನ್ನು ಹಿಮ್ಮೆಟ್ಟಿಸಿದ್ದಾರೆ. ಬಾಮಿ ಅಶೋಕನ್ನ ತುಂಬ ಜನ ಹಿರಿಯರಿದ್ದಾರೆ. ಆವಾಗಲೇ ಕ್ಯಾರ್ ಮಾಡಲಿಲ್ಲ. ಯಾವ ರೀತಿ ರೌಡಿಸಮ್ ಮಾಡ್ತಿದ್ದಾರೆ ಅಂದರೆ, ಒಬ್ಬ ಕೇಸರಿ ಹಾಕಿದ ವ್ಯಕ್ತಿಯನ್ನು, ಅವನ ಕೇಸರನ್ನು ಶಾಲನ್ನು ಎಳೆದು ಅವ್ರಿಗೆ ಹೊಡೆದುಂಟು, ಪಾನಕವನ್ನು ಚೆಲ್ಲಿದುಂಟು. ಇವಾಗ ವಾಪಸ್ ಸರ್ಕಾರ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಬಂದಿದೆ, ಇಲ್ಲಿ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ನಾನನ್ನೋದು ಇವರ ಇತಿಹಾಸ ಮರುಕಳಿಸುಂಟಿದು. ಅಂದರೆ ಇವರ ಹಿಂದಿನ ಯಾರು ಕಾಂಗ್ರೆಸ್ನವ್ರು ಯಾವ ದಾರಿಯನ್ನು ಹಾಕಿಕೊಟ್ಟಿದ್ದಾರೋ ಅದನ್ನು ಅಶೋಕ್ ರೈ ಅವರು ಮಾಡ್ತಿದ್ದಾರೆ. ಅಭಿವೃದ್ಧಿಗೆ BJP ಯಾವತ್ತೂ ಅಡ್ಡ ಬರುವುದೇ ಇಲ್ಲ. ಆದರೆ ಇವರು ನಡ್ಕೊಂಡ ರೀತಿ, ಈಗ ಅಂತಾರಂತೆ, ರಾಜೇಶ್ ಬಣ್ಣೂರವರ ಮನೆಯನ್ನು ರಾತ್ರಿ 2 ಗಂಟೆಗೆ ಮುಸುಕುದಾರಿಗಳು ಬಂದು ಅವರನ್ನು ಹಿಡ್ಕೊಂಡು ಅವರನ್ನು ನೆಲಸಮ ಮಾಡಿದ್ದಾರೆ. ಒಂದು ನಾಯಿ ಮರಿ ಉಂಟು, ಆ 4-5 ನಾಯಿ ಮರಿ ಸತ್ತೋಗಿದೆ. ಅದರ ತಾಯಿ, ಅದು ಎದೆ ಹಾಲುಂಟು ಆ ತಾಯಿಗೆ, ಅದು ಕೂಗ್ತಾ ಉಂಟು, ತನ್ನ ಮಕ್ಕಳನ್ನು ಹುಡುಕ್ತಾ ಉಂಟು. ಯಾವ ರೀತಿಯ ಮಾನವೀಯತೆ! ಆ ನಾಯಿ ಕೂಡ ಒಂದು ಜೀವ ಅಲ್ವಾ? ನಾನು ಅಶೋಕ್ ರೈ ಅವರು ಮತ್ತು ಅವರ ತಂಡ ಈ ರೀತಿಯ ಒಂದು ಇದಕ್ಕೆ ಹೋಗ್ತಾ ನಾನು ಎನ್ನಿಸಲಿಲ್ಲ. ನಾವು ಕಾಂಗ್ರೆಸ್ BJP ಬೇರೆ ಇದಕ್ಕೂ ನಾವು ಒಬ್ರಿಗೊಬ್ರು ಗೌರವ ಕೊಡ್ತೇವೆ. ಅದು ಇವತ್ತು ಮಾತ್ರ ಅವರ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವ ಹೋಯಿತು. ಯಾಕೆ ಹೋಯ್ತು ಅಂದರೆ, ಆ ಮೂಕ ಪ್ರಾಣಿ, ಅದರಲ್ಲಿ ರಾಜೇಶ್ ಬಣ್ಣೂರವರು ತುಂಬ ಹಿರಿಯರು. ಅಶೋಕ್ ರೈ ಅವರು ಕೂಡ BJPಯಲ್ಲಿ ಇದ್ದರು. ನನಗೆ ಸೀಟ್ ಬೇಕು ಅಂತ ಕೇಳಿದರು. ಸೀಟ್ ತಪ್ಪಿದ ಕಾಂಗ್ರೆಸ್ ಹಾರಿದರು. ರಾಜೇಶ್ ಅಣ್ಣ ಏನು ಸಿಗದೆ ಈ BJPಗೋಸ್ಕರ, ಪಕ್ಷಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ, ಅಷ್ಟೇ ಅಲ್ಲ, ಆ ಮೂಕ ಪ್ರಾಣಿಗೆ ಊಟ ಕೊಟ್ಟಂಥ ವ್ಯಕ್ತಿ. ಅವರನ್ನು ಹಿಡ್ಕೊಂಡು ಕಟ್ಟಿ ಹಾಕಿದಂತೆ ಮಾಡಿ 7-8 ಜನ ಮುಸುಕುದಾರಿಗಳು ಬಂದು ಡೆಮಾಲಿಷ್ ಮಾಡಿದ್ದಾರೆ. ನಮಗೆ ನ್ಯಾಯ ಬೇಕು. ನ್ಯಾಯ ಸಿಗೋ ತನಕ ನಾವು ಇಲ್ಲೇ ಇರ್ತೇವೆ. ಏನು BJP ಕಾರ್ಯಕರ್ತರು ಸುಮ್ಮನೆ BJPಯಲ್ಲಿ ನಾವು ಸುಮ್ಮನೆ ಇಲ್ಲ, ಯಾವ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧ. ಅದಕ್ಕೋಸ್ಕರ ಅಶೋಕ್ ರೈ ಅವರಿಗೆ ನೀವು ಅಂತೀರಂತೆ, ಈಗ ದೇವರ ಭಕ್ತರು ಇದನ್ನು ಮಾಡಿದ್ದಾರೆ. ದೇವರ ಭಕ್ತರು ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರನ್ನು ನಂಬುವವರು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಶೋಕ್ ರೈ ಅವರೇ, ನಿಮ್ಮ ಮನೆ ಹತ್ತಿರ, ನಿಮ್ಮ ಕಂಪೌಂಡ್ ವಾಲಿಗೆ ಏನು ರಸ್ತೆಗಳ ಅಗಲೀಕರಣ ಆಗೋ ಸಂದರ್ಭ ಅಧಿಕಾರಿಗಳು ಬಂದಾಗ ನೀವು ಅವರಿಗೆ ಧಮಕಿ ಹಾಕಿದ್ರಿ, ನೀವು ಕೇಸ್ ಕೊಟ್ರಿ, ನೀವು ಸ್ಟೇ ತರಿಸಿದ್ರಿ. ನೀವು ಏನು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆಯನ್ನು ಹಾಕ್ಲಿಕ್ಕೆ ನೀವು ಹೊರಟಿದ್ದೀರಾ? ಯಾರೋ ನಮ್ಮ ಹಿಂದಿನ ನಮ್ಮ ಸರ್ಕಾರ ಮಾಡಿದಂಥ ಸಂಜೀವ ಮಠಂದೂರು ಮಾಡಿದಂಥ ಎಲ್ಲ ಅನುದಾನವನ್ನು, ಅಭಿವೃದ್ಧಿ ಕಾರ್ಯವನ್ನು ಈಗ ನೀವು ಅದನ್ನು ಇನಾಗ್ರೇಷನ್ ಮಾಡೋ ಮುಖಾಂತರ ನೀವು ಮಾಡಿದಿರಿ ಅಂತ ಹೇಳ್ತಿದ್ದೀರಿ. ನೀವು ವೇದಿಕೆಯಲ್ಲಿ ಬೇಕಾಬಿಟ್ಟು ಮಾತಾಡ್ತೀರಿ. ನನ್ನನ್ನೋದು ನಿಮ್ಗೆ ಏನಾಗಿದೆ? ನಿಮಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನೀವು ಸರಿಯಾದ ದಾರಿಯಲ್ಲಿ ಹೋಗಿ ಅಧಿಕಾರಿಗಳಿಗೆ ಕೆಪ್ತಂಡೆ ಕೊಡ್ತಾರೆ ಅಂತ ಹೇಳಿದಿರಿ. ನೀವು ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ವರ್ತಿಸುವ ಸರಿಯಲ್ಲ, ಚಪ್ಪಲೆಯಲ್ಲಿ ಹೊಡಿತಂತ ಹೇಳಿದಿರಿ. ನಾನನ್ನೋದು ನಿಮಗೆ, ನಿಮ್ಮ ಹಿಂದಿನವರಿಗೆ ಬುದ್ಧಿ ಕಲಿಸ್ತೇವೆ, ನಿಮಗೆ ಬುದ್ಧಿ ಕಲಿಸಿ ನಮಗೆ ಕಷ್ಟ ಆಗ್ತದೆ. ನಮಗೆ ಸಾಧ್ಯವೇ ಇಲ್ಲ. ಈ ರೀತಿ ನೀವು ನಿಮ್ಮ ಗೂಂಡಾ ವರ್ತನೆಗೆ ನಾವು ಖಂಡಿತ ಬಿಡುವುದಿಲ್ಲ. ನಮಗೆ ರಾಜೇಶ್ ಬಣ್ಣೂರವರಿಗೆ ನ್ಯಾಯ ಸಿಗಬೇಕು. ಆ ಸತ್ತ ನಾಯಿಗೆ ನಾನನ್ನೋದು, ನಾಯಿ ಅಂದರೆ ನಾರಾಯಣ ದೇವರು ಅಂತೀವಿ ನಾವು. ಆ ಮನುಷ್ಯ ಅದಕ್ಕೆ ಊಟ ಬೀದಿ ನಾಯಿಗಳಿಗೆ ಊಟ ಕೊಟ್ಟು ಸಾಕ್ತಾರೆ. ಅವರ ಕಣ್ಣೀರು ಸಾಕಾಗೋದಿಲ್ಲ ನಿಮಗೆ? ಯಾರು ಮಾಡಿದ್ದಾರ ಅವರನ್ನು, ಅಶೋಕ್ ರೈ ಅವರು, ನೀವು ಅವರಿಗೆ ಬೆಂಗಾಲ್ ನಿಲ್ಲಬಾರ್ದು. ಯಾವ JCB ಉಂಟು, ಯಾವ ಓಮಿನಿ ಉಂಟು, ಯಾರೆಲ್ಲ ಮುಸುಕುದಾರಿಗಳು, ಅವರನ್ನು ಎಲ್ಲರನ್ನು ಅರೆಸ್ಟ್ ಮಾಡಬೇಕು. ಅಲ್ಲಿ ತನಕ ನಾವು ವಿರಮಿಸುವುದಿಲ್ಲ. ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿ ಶಾಸಕರಿಗೆ ನಾನು ವಾರ್ನಿಂಗ್ ಕೊಡ್ತಿದ್ದೇನೆ. ಯಾವುದೇ ಕಾರಣಕ್ಕೂ ರಾಜೇಶ್ ಬಣ್ಣೂರವರೇ, ನಿಮ್ಮ ಜೊತೆ ನಾವೆಲ್ಲರೂ ಗಟ್ಟಿಯಾಗಿದ್ದೇವೆ. ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸಿದ್ಧ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ವಾರ್ನಿಂಗ್ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ನಮಗೆ ನ್ಯಾಯ ಸಿಗೋದು ತನಕ ಪ್ರತಿಭಟನೆ. ನಾವು ಇಲ್ಲಿಂದ ಕದಲುವುದಿಲ್ಲ. ನಾವು ಆ JCB ಸೀಸ್ ಆಗಬೇಕು, ಓಮಿನಿ ಸೀಸ್ ಆಗಬೇಕು. ಯಾರೆಲ್ಲ ಮುಸುಕುದಾರಿಗಳು, ನಾನು ಮಾಧ್ಯಮದಲ್ಲಿ ನಿಮ್ಮ ಹತ್ರ ಒಂದು ಮಾತು ಕೇಳ್ತೇನೆ. ಮುಸುಕುದಾರಿಗಳು ಒಂದು ಬಿಹಾರ ಮಾದರಿಯಲ್ಲಿ ಇಲ್ಲಿ ಮಾಡ್ತಾರೆ, ಅದನ್ನೊಂದು ಮಾತುಕತೆಯಲ್ಲಿ ಬಗೆಹರಿಸ್ಬೋಯ್ತಲ್ಲ. 60 ವರ್ಷದಿಂದ 70 ವರ್ಷ, 120 ವರ್ಷದಲ್ಲಿ ಇದ್ದವರಿಗೆ ಅಭಿವೃದ್ಧಿ ಮಾಡೋ ಜೊತೆಗೆ ಅವರಿಗೆ ಕೂಡ ನ್ಯಾಯ ಕೊಡಬೇಕಲ್ಲ. ಸರ್ಕಾರ ನಿಮ್ಮದೇ ಉಂಟು, ಶಾಸಕರೇ ಎಂಡೋಮೆಂಟ್ ಉಂಟು, ಕೂತ್ಕೊಂಡು ಮಾತಾಡಿಕೊಂಡು ಅವರಿಗೆ ಒಂದು ಬದಲಿ ವ್ಯವಸ್ಥೆಯನ್ನು ಮಾಡಿ ಅಲ್ಲ. ಅಭಿವೃದ್ಧಿ ಖಂಡಿತ ಮಾಡುವ, ಆದರೆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಮಾಡಬೇಕಲ್ಲ. ಇದು ನಿಮಗೆ ಸರಿ ಕಾಣ್ತದ? ಈಗ ಬಂದುಬಿಟ್ಟು ನಾನು ಮಾಡಲಿಲ್ಲ, ಯಾರೋ ಭಕ್ತಾದಿಗಳು ಮಾಡಿದ್ದಾರೆ, ಇನ್ನೂ ಕೆಲವು ಇಲ್ಲಿ ಡೆಮಾಲಿಷ್ ಆಗಲಿಕ್ಕೆ ನೀವು ಆ ಉಡಾಫೆಯ ಮಾತು ಹೇಳಿದರೆ ಅದಕ್ಕೆ ನಾವು ಜಗ್ಗುವುದಿಲ್ಲ. ನಾನು ಈಗಾಗಲೇ ಅಂದೆ, ನಿಮ್ಮ ಈ ರೀತಿಯ ಗೂಂಡಾ ರೀತಿಗೆ ನಾವು ಕೂಡ ಗೂಂಡಾ ರೀತಿಯಲ್ಲಿ ವರ್ತಿಸ್ತೇವೆ ಮುಂದಕ್ಕೆ. ಅಶೋಕ್ ರೈ ಈಗ ಹೇಳಿದರು, BJP ಅವರು ಪ್ರತಿಭಟನೆ ಮಾಡಿದರೆ ಅವ್ರದ್ದು ಯಾವ ರೀತಿಯ ಹಿಂದುತ್ವ ಅಂತ. ಅಲ್ಲ ನೋಡಿ, ಹಿಂದುತ್ವವನ್ನು ಅಶೋಕ್ ರೈಯಿಂದ ನಮಗೆ ಕಲಿಬೇಕಂತಿಲ್ಲ.
ಅವರ ಸುತ್ತಮುತ್ತ ಇರುವಂಥವರನ್ನು ನೋಡಿದಾಗ ಇಡೀ ಸಮಾಜಕ್ಕೆ ಗೊತ್ತಾಗಿದೆ ಅವರ ನಕಲಿ ಹಿಂದುತ್ವ ಅಂತ. ಹಿಂದುತ್ವಕ್ಕಿರುವಂಥದ್ದು BJP ಮಾತ್ರ ಒಂದು ಪಕ್ಷ. ಬೇರೊಬ್ಬರು ನೋಡು, ಅವ್ರು ಗಟ್ಟಿಯಾಗಿ ಮಾತಾಡಲಿ ನೋಡು, ಹಿಂದುತ್ವ ಬರೋ ಗಟ್ಟಿಯಾಗಿ ಮಾತಾಡಲಿ. ಸಿದ್ದರಾಮಯ್ಯರವರು ಇಷ್ಟೆಲ್ಲ ಅನ್ಯಾಯ ಮಾಡಿದರು, ವಕ್ಫ್ ಇರ್ಬೋದು, ಇಷ್ಟೆಲ್ಲ ತೊಂದರೆ ಮಾಡಿದರು, ಅವ್ರ ವಿರುದ್ಧ ಮಾತಾಡಲಿ ನೋಡು. ಹಿಂದುತ್ವ ನಮಗೆ ಅಶೋಕ್ ರೈ ವಿರುದ್ಧ ಕಲಿಯುವ ಅವಶ್ಯಕತೆ ಇಲ್ಲ. ಅಭಿವೃದ್ಧಿಗೋಸ್ಕರ ನಾವಿದ್ದೇವೆ, ಖಂಡಿತ ಇದ್ದೇವೆ. ಆದರೆ ಈ ರೀತಿಯ ಗೂಂಡಾಗಿರಿ ಮಾಡಿದ್ದಕ್ಕೆ ಅಶೋಕ್ ರೈ ಅವರು ಇದು ನೀವೇ ಮಾಡಿಸಿದ್ದು. ಅದಕ್ಕೋಸ್ಕರ ನಿಮಗೆ ಧಿಕ್ಕಾರವಿರಲಿ, ನಿಮ್ಮ ಈ ಇದಕ್ಕೆ ಧಿಕ್ಕಾರವಿರಲಿ.